Hi friends, welcome back to my channel. ಇದು ಕಂಚಿಕಾಳಕಾಂಬದೇವಿಯ ಉತ್ಸವ ಮೂರ್ತಿ. ಇದು ಅದಕ್ಕೆ ನಾವು ಅವತ್ತು ಉಯ್ಯಾಲೆ ಸೇವೆ ಇತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಶಕ್ತಿಯುತ ದೇವತೆ ಇದು. ಇದ್ರ ದಾರಿ ಮುಂದೆ ಕಾಡಿನ ಮಧ್ಯೆ ಇದೆ. ಅಲ್ಲಿ ತೋರಿಸ್ತೀನಿ. ಉಮಾಮಹೇಶ್ವರ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಗರ್ಭಗುಡಿ ಒಳಗಿರುವ ಮೂಲ ವಿಗ್ರಹ ಇದು ಕಂಚಿಕಾಳಮ್ಮಂದು. ಸಾಗರ ಟು ಶಿವಮೊಗ್ಗ ಮೇನ್ ರೋಡಲ್ಲಿ ಸಿಗತ್ತೆ ಹೊಸಕುಂದ ಅಂಥೇಳಿ. ಆನಂದಪುರ ದಾಟಿದ ಮೇಲೆ ಅಲ್ಲಿ ಆ ಹೊಸಕುಂದದಿಂದ 3 ಕಿಲೋಮೀಟ್ರ್ ಒಳಗಡೆ ಹೋದರೆ ದೇವಸ್ಥಾನ ಬರುತ್ತೆ. ಹೊಸಕುಂದ ದೇವಸ್ಥಾನ ಕಾಡಿನ ಮಧ್ಯೆ ಒಂದು ಸ್ವಲ್ಪ ದೂರ 3 ಕಿಲೋಮೀಟ್ರ್ ಹೋಗಬೇಕು. ಉಮಾಮಹೇಶ್ವರ ದೇವಸ್ಥಾನದ ಎಂಟ್ರೆನ್ಸು ಇದು. ಗರುಡಗಂಬ ಒಳಗಡೆ ಹೋಗ್ತಾ ಇದ್ದ ಹಾಗೆ ಒಂದು ದೊಡ್ಡ ವಿಶಾಲವಾದ ಬೌಂಡ್ರ್ ಒಳಗೆ ಉಮಾಮಹೇಶ್ವರ ದೇವಸ್ಥಾನ ಇದೆ. ಪ್ರಕೃತಿ ಮಧ್ಯ, ಕಾಡಿನ ಮಧ್ಯ, ಸುಂದರ ಮಲೆನಾಡಿನಲ್ಲಿ ದೇವರ ಕಾಡು ಅಂತಲೇ ಪ್ರಸಿದ್ಧಿ. ಇಲ್ಲಿ ಸುತ್ತ 5-6 ದೇವಸ್ಥಾನ ಇದೆ. ಲಕ್ಷ್ಮೀ ಗಣಪತಿ ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನ. ಒಳಗಡೆ ಹೋದರೆ ಉಮಾಮಹೇಶ್ವರ ದೇವಸ್ಥಾನ ಇದು. ತುಂಬ ವಿಶಾಲವಾದಂಥ ಕಲ್ಲಿನ ದೇವಸ್ಥಾನ ಇದು. ಕಲ್ಲಿನಿಂದನೇ ಮಾಡಿರೋದು. ಅದರೊಳಗೆ ಇಲ್ಲಿ ಉಮಾಮಹೇಶ್ವರ ದೇವರು ನೆಲೆಸಿದ್ದಾರೆ. ನೋಡಿ, ಇದು ಪುರಾಣ ಪ್ರಸಿದ್ಧವಾದಂಥ ಪ್ರಾಚೀನ ಉಮಾಮಹೇಶ್ವರ ದೇವಸ್ಥಾನ. ಇದು ಮೊದಲೇ ಸಿಗ್ತದೆ ನಮಗೆ, ಆಮೇಲೆ ಎಲ್ಲ ಉಳಿದ ದೇವಸ್ಥಾನ ಸ್ಟಾರ್ಟ್ ಆಗುತ್ತೆ. ಕಾಳಿಕಾಂಬ ದೇವಸ್ಥಾನಕ್ಕೆ ಉಮಾಮಹೇಶ್ವರ ದೇವಸ್ಥಾನದಿಂದ 1 ಕಿಲೋಮೀಟ್ರ್ ಆಚೆ ಕಂಚಿಕಾಳಮ್ಮ ದೇವಸ್ಥಾನ ಇದೆ. ಅದು ಕಾಡಿನ ಮಧ್ಯೆ ಹೋಗಬೇಕು. ಇಲ್ಲಿ ವಿಶೇಷವಾದ ಮರಗಿಡಗಳಿದೆ. ತುಂಬ ಬೆಲೆ ಬಾಳುವಂಥ ಔಷಧಿಯುಕ್ತ ಮರಗಿಡಗಳಿದೆ. ಇದು ಇಲ್ಲಿ ಸಿಗುವಂಥದ್ದು. ಇದು 500 ವರ್ಷ ಹಳೆದಾದಂಥ ಮಾವಿನ ಮರ. ಇದು ತುಂಬ ದೊಡ್ಡ ಇದು. ಶಾಸ್ತ್ರಿಗಳು ಅಂಥೇಳಿ ಹೊಸಕುಂದ ದೇವಸ್ಥಾನಗಳಿಗೆಲ್ಲ ಹೊಸ ಜೀವನ ಕೊಟ್ಟು ಹೊಸದಾಗಿ ನಿರ್ಮಾಣ ಮಾಡಿದವರೇ ಇವರು. ಅಲ್ಲಿ 400 ವರ್ಷ ಪುರಾತನ ಗಣಪಕಾಯಿ ಬಳ್ಳಿಗೆ ದಾರಿ ಅಂಥೇಳಿ. ಈಗ ಕಾಡೊಳಗೆ ಹೋದರೆ ಗಣಪಕಾಯಿ ಬಳ್ಳಿ ಸಿಗುತ್ತೆ. ಇಲ್ಲಿ ನೋಡಿ, ಏನ್ಷಿಯಂಟ್ ಟೆಂಪಲ್ಸ್ ಟು ಬಿ ನ್ಯೂಲಿ ಬಿಲ್ಡ್ ಆ್ಯಂಡ್ ರಿಸ್ಟೋರ್ಡ್. ಮೂಲ ಸ್ಥಾನಕ್ಕೆ ಇಲ್ಲಿನ ದಾರಿ. ಇಲ್ಲೇ ಕಾಡೊಳಗಿಂದಲೇ ಹೋಗಬೇಕು. ದೇವಸ್ಥಾನಗಳಿದೆ ಇದೇ ಸರೌಂಡಿಂಗಲ್ಲಿ. ಒಂದು 500 ಎಕರೆ ಬೌಂಡ್ರಿ ಇರ್ಬೋದು. ಆ ಕಾಡೊಳಗೆ 8-10 ದೇವಸ್ಥಾನ ದೇವರುಗಳಿದೆ. ಇನ್ನು ಹುಡುಗ ಹಾಗೂ ದೇವ್ರ ಸಿಗ್ತಾನೆ ಇದೆ. ತುಂಬ ಶಕ್ತಿಯುತ ದೇವಸ್ಥಾನ ಇದೆ. ಇಲ್ಲಿ ನೋಡಿ, ಇದೊಂದು ಇವರೇ ಇಡೀ ದೇವಸ್ಥಾನ ಪುನರುಜ್ಜೀವನ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಕಾಳಿಕಾಂಬ ದೇವರು ದೇವಸ್ಥಾನ ಕೇರಳ ಶೈಲಿಯಲ್ಲಿ ಇದೆಯಲ್ಲ, ಅಲ್ಲ ಅಭಿಷೇಕ್? ಕೇರಳ ಶೈಲಿ ತುಂಬ ಚೆನ್ನಾಗಿ.